ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಗುರುವಾರದಿಂದ ಜಿಲ್ಲೆಯಾದ್ಯಂತ ಮನೆ ಮನೆ ಸರ್ವೆಯನ್ನು ಆರಂಭಿಸಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಹೇಳಿದ್ದಾರೆ. ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರ ಮೂಲಕ ಸರ್ವೆ ಕಾರ್ಯವನ್ನ ಮಾಡಲಾಗುತ್ತೆ. ಯಾರಿಗಾದರೂ ಜ್ವರ, ಶೀತ, ಕೆಮ್ಮು ಕಾಣಿಸಿಕೊಂಡ್ರೆ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಇನ್ನು ಜನರು ಕೂಡ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸೊ ಜಿಲ್ಲೆಯಾದ್ಯಂತ ಆ ರೀತಿ ಯಾವ್ಯಾವ ಪಬ್ಲಿಕ್ ಇದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳ ಜ್ಯೂರಿಸ್ಡಿಕ್ಷನ್ನಲ್ಲಿ ಕೇಸಸ್ ಬಂದಿದೆ, ಅಲ್ಲಿ ಮನೆ ಮನೆ ಸರ್ವೆ ನಾಳೆಯಿಂದ ಶುರು ಆಗ್ತಾ ಇದೆ. ಸೊ ಆಶಾ ಮತ್ತು ಅಂಗನವಾಡಿ ವರ್ಕರ್ಸ್ ಅವರು ಸೇರಿ ವಲ್ನರಬಿಲಿಟಿ ಸರ್ವೆ ಮಾಡ್ತಾ ಇದ್ದಾರೆ. ವಲ್ನರಬಲ್ ಗ್ರೂಪ್ಸ್ ಅಂದರೆ ಯಾರಿಗೆ ಬೇರೆ ರೀತಿ ಕೋಮಾರ್ಬಿಡಿಟೀಸ್ ಇರುತ್ತೆ, ಇಲ್ಲ 60 ವರ್ಷಕ್ಕಿಂತ ಹೆಚ್ಚಿರುತ್ತೆ, ಇಲ್ಲ ಅವರಿಗೆ ಯಾವುದಾದ್ರು ILI ಅಥವಾ ಅಂದರೆ ಯಾವುದಾದ್ರು ಜ್ವರ, ಕೆಮ್ಮು ಈ ಥರ ಸಿಮ್ಟಮ್ಸ್ ಇದ್ದರೆ ಅವ್ರನ್ನ ನಾವು ಸ್ಕ್ರೀನ್ ಮಾಡ್ತಾಯಿದ್ದೀವಿ. ಮತ್ತು ಅವ್ರದ್ದು ಆಕ್ಸಿಜನ್ ಲೆವೆಲ್ಸ್ನು ನಾವು ಚೆಕ್ ಮಾಡಿ ಎಲ್ಲಿ ಏನಾದರೂ ಡಿಪ್ ಇದೆ ಅಂತ ಗೊತ್ತಾದರೆ, ಮತ್ತು ಯಾರ್ಯಾರಿಗೆ ಟೆಸ್ಟ್ ಮಾಡೋ ನೆಸೆಸಿಟಿ ಕಂಡು ಬಂದರೆ ಅವ್ರನ್ನ ಟೆಸ್ಟ್ ಮಾಡೋ ಅಂತ ನಾವು ಒಂದು ಕಾರ್ಯಕ್ರಮನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆದ್ದರಿಂದ ಎಲ್ಲರೂ ಇದಕ್ಕೆ ಸಹಕಾರ ಕೋರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ.